ಉಳ್ಳಾಲ ತಾಲೂಕಿನ ಪಾವೂರು ಗ್ರಾಮದ ಇನೋಳಿಗೆ ಸರ್ಕಾರಿ ಬಸ್ ಓಡಾಟವನ್ನು ಆರಂಭಿಸಬೇಕು ಅಂತ ಆಗ್ರಹಿಸಿ ಸರ್ಕಾರಿ ಬಸ್ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಮಲರ್ ಪದವಿನ ಸೆಂಟ್ರಲ್ ಮುಸ್ಲಿಂ ಶಾಲೆಯ ಬಳಿ ರವಿವಾರ ಸಹಿ ಸಂಗ್ರಹ ನಡೆಯಿತು. ಇನೋಳಿಗೆ ಸರ್ಕಾರಿ ಬಸ್ ಓಡಿಸಬೇಕು ಅಂತ ಆಗ್ರಹಿಸಿ ಗ್ರಾಮ ಪಂಚಾಯಿತಿಗೆ, ಸಚಿವರಿಗೆ, ಕೆಎಸ್ಆರ್ಟಿಸಿ ಅಧಿಕಾರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಆದರೆ ಇನ್ನೂ ಕೂಡ ಸರ್ಕಾರಿ ಬಸ್ ಓಡಾಟವನ್ನು ಆರಂಭಿಸಿಲ್ಲ. ಇದರಿಂದ ಸರ್ಕಾರದ ಮಹತ್ವದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಗ್ರಾಮದ ಮಹಿಳೆಯರು ಕೂಡ ವಂಚಿತರಾಗ್ತಾ ಇದ್ದಾರೆ ಎಂದು ಸಮಿತಿಯ ಮುಖಂಡರು ಆರೋಪಿಸಿದ್ದಾರೆ. ಇನ್ನೋಳಿಗೆ ಸರ್ಕಾರಿ ಬಸ್ ಸೇವೆ ಆರಂಭಿಸಿದ್ರೆ ಕೇವಲ ಪಾವೂರು ಗ್ರಾಮದ ಜನರಿಗೆ ಮಾತ್ರ ಪ್ರಯೋಜನವಲ್ಲ, ಪಜೀರು, ಹರೇಕಳ, ಕೊಣಾಜೆ ಗ್ರಾಮದ ಜನರಿಗೂ ಕೂಡ ಇದರಿಂದ ಉಪಕಾರವಾಗಲಿದೆ. ಸಂಬಂಧಪಟ್ಟವರು ಇದನ್ನ ಗಮನದಲ್ಲಿರಿಸಿಕೊಂಡು ಆದಷ್ಟು ಶೀಘ್ರವಾಗಿ ಬಸ್ ಸಂಚಾರವನ್ನು ಆರಂಭಿಸಲು ಮುಂದಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಹೋರಾಟ ಸಮಿತಿಯ ಮುಖಂಡರಾದ ಬಶೀರ್ ಅಕ್ಷರನಗರ, ಸಮೀರ್ ಟಿಪ್ಪುನಗರ, ಆಸಿಫ್ ಬದ್ರಿಯಾ ನಗರ, ಎಂಕೆ ಕಮರ್ ಮತ್ತಿತರರು ಸಹಿ ಸಂಗ್ರಹ ಅಭಿಯಾನದಲ್ಲಿ ಪಾಲ್ಗೊಂಡರು. ಈ ಹೋರಾಟವನ್ನು ಯಾವುದೇ ತರಹದಲ್ಲೂ ಕೈ ಬಿಡುವ ಪ್ರಶ್ನೆ ಇಲ್ಲ. ಅಧಿಕಾರಿ ವರ್ಗದವರ ಮುಂದೆ ಹೋಗಿದ್ದೇವೆ, ಪಂಚಾಯತ್ನ ಒಳಗಡೆ ಹೋಗಿದ್ದೇವೆ, ಮನವಿ ಕೊಡುವುದನ್ನು ಕೊಟ್ಟಿದ್ದೇವೆ. ಈಗ ನಾವು ಈ ಹೋರಾಟವನ್ನು, ಇದು ಸುದೀರ್ಘ ಹೋರಾಟ, ಖಂಡಿತವಾಗಿಯೂ ನಮಗೆ ಇದರಲ್ಲಿ ಯಶಸ್ಸು ಸಿಗುವವರೆಗೂ ಇದು ನಿಲ್ಲಿಸುವ ಒಂದು ಆತಂಕ ಬೇಡ ನಿಮಗೆ. ಯಾಕೆಂದರೆ ಇದು ನಮ್ಮ ಅನಿವಾರ್ಯವಾಗಿದೆ. ಈ ಹೋರಾಟ ಹೇಗಿರುತ್ತೆ ಅಂದರೆ, ಇಂದು ನಾವು ಸಹಿ ಸಂಗ್ರಹ, ಇದು ಗ್ರಾಮದ ಎಲ್ಲ ಭಾಗಕ್ಕೆ ನಾವು ತೆರಳುತ್ತೇವೆ. ಹೋಗಿ ಅಲ್ಲಿ ಜನರೊಂದಿಗೆ ಅವರೊಂದಿಗೆ ಇದರ ಬಗ್ಗೆ ಚರ್ಚಿಸಿ ಅವರ ಸಹಿ ಸಂಗ್ರಹಿಸಿ ಅದಕ್ಕೂ ಇನ್ನೊಂದು ರೀತಿಯ ನಾವು ಮನವಿ ಕೊಡುವುದಾಗಲಿ, ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳನ್ನು ಭೇಟಿಯಾಗುವುದಾಗಲಿ ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಿದ್ದೇವೆ. ಈ ಹೋರಾಟದ ಭಾಗವಾಗಿ ಇಂದು ಇದಕ್ಕೆ ಯಾವುದೇ ಪಕ್ಷಗಳ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರ, ಊರಿನವರ, ಎಲ್ಲರ ಹಿರಿಯರ ಕಿರಿಯರ ಪ್ರತಿಯೊಬ್ಬರಿಗೂ ಒಂದೇ ಬೇಡಿಕೆ, ನಮ್ಮ ಗ್ರಾಮಕ್ಕೆ ಸರ್ಕಾರಿ ಬಸ್ ಬರಬೇಕೆಂಬುದು. ಇದೇ ಆಗಿದೆ ನಮ್ಮ ಹೋರಾಟದ ಪ್ರಪ್ರಥಮ ಅಜೆಂಡವು, ಪ್ರಪ್ರಥಮ ಮಾತಾಗಿದೆ. ಅದರಿಂದ ಈ ಹೋರಾಟವನ್ನು ಇಂದಿನ ಈ ದಿನದಲ್ಲಿ ಸಹಿ ಸಂಗ್ರಹದ ಮೂಲಕ ಮತ್ತೊಮ್ಮೆ ಚಾಲನೆ ಕೊಡ್ತಾ ಇದ್ದೇವೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಬಗ್ಗೆ ಗಮನವನ್ನು ಹರಿಸಿ ನಮ್ಮ ಗ್ರಾಮಕ್ಕೆ ಸರ್ಕಾರಿ ಬಸ್ ನೀಡಬೇಕೆಂಬುದು ನಮ್ಮ ಒಂದು ಮನವಿಯಾಗಿದೆ, ವಿನಂತಿಯಾಗಿದೆ, ಹಾಗೂ ಅದು ನಮಗೆ ಅನಿವಾರ್ಯವಾಗಿದೆ ಎಂಬ ಈ ಮಾತನ್ನು ಹೇಳುತ್ತಾ, ಇಂದು ಈ ಉದ್ಘಾಟನೆಯ ಸಂದರ್ಭದಲ್ಲಿ ಹಲವಾರು ಮಂದಿ ನಮಗೆ ಸಹಿ ಹಾಕಿದ್ದಾರೆ. ಇನ್ನೂ ತುಂಬ ಮಂದಿ ಸಹಿ ಹಾಕಲಿದ್ದಾರೆ. ಅವರ ಸಹಿಯನ್ನು ಪಡೆಯುತ್ತಾ ಗ್ರಾಮದ ಎಲ್ಲ ಕಡೆ ಭಾಗಕ್ಕೆ ಹೋಗಿ ಸಹಿ ಸಂಗ್ರಹಿಸಲಿದ್ದೇವೆ.